हिंदी पाठशाला में आप सबका स्वागत है। मैं आपका रामकृष्ण हूँ। ಸ್ನೇಹಿತರೆ, ನಾವು ಹಿಂದಿಯಲ್ಲಿ ಮಾತನಾಡೋದು ಕಲಿಯುವ ಪ್ರಯತ್ನದಲ್ಲಿ ಒಂದು ತರಗತಿನಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಮೈ ನೇಮ್ ಹಮ್ನೆ ತೂನೆ ತುಮ್ನೆ ಯಾವ ತರ ನಾವು ಉಪಯೋಗಿಸ್ಬೇಕು ಅಂತ ನೋಡಿದ್ದೀವಿ. आज हम मैं हम तू तुम आप यह ए वह वे इन सर्वनामों के साथ को का प्रयोग कैसे करते हैं ಅಂದ್ರೆ ಈಗ ನಾನು ನೀನು ಅವನು ಅವಳು ಎಲ್ಲ ಗೊತ್ತಾಗಿದೆ. ಈಗ ನನ್ನನ್ನು ನನಗೆ ಅವನನ್ನು ಅವನಿಗೆ ಅವಳಿಗೆ ಇವರಿಗೆ ಇವರನ್ನು ಇದನ್ನೆಲ್ಲ ಹೇಗೆ ಉಪಯೋಗಿಸ್ಬೇಕು ಅದ್ರ ಬಗ್ಗೆ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೈ ಅಂದ್ರೇನು? ನಾನು ಗೊತ್ತಿದೆ. ಮೈ ನಾನು ಫಸ್ಟ್ ಪರ್ಸನ್. ಮುझे ಅಂತ ಏನಾದ್ರೂ ಆಗ್ಬೇಕು ಅಂದ್ರೆ ಅದ್ರ ಜೊತೆ ಒಂದು ಕೋ ಅನ್ನೋ ಒಂದು ಕಾರಕ ಆಡ್ ಆಗುತ್ತೆ. ಮೈ ಪ್ಲಸ್ ಕೋ ಮುझको ಅಥವಾ ಮುझे ಎರಡನ್ನೂ ಯೂಸ್ ಮಾಡ್ತೀವಿ. ಜಾಸ್ತಿಯಾಗಿ ನಾವು ಮುझे ಅನ್ನೋದನ್ನ ಯೂಸ್ ಮಾಡ್ತೀವಿ. ಮುझको ಅನ್ನೋದನ್ನ ಯೂಸ್ ಮಾಡಬಹುದು, ತಪ್ಪೇನಿಲ್ಲ. ಮುझे ನನಗೆ. ನೋಡಿ, ನಾನು ಅನ್ನೋದು ಗೊತ್ತಿದೆ, ನಾವು ಮಾತಾಡ್ಬೇಕು. दूसरों के साथ बात करते समय हमारे लिए हमें क्या चाहिए? ನನಗೆ ಅಂತಾನು ಯೂಸ್ ಮಾಡ್ಬೇಕಾಗುತ್ತೆ. ಅವಾಗ ಮುझे ನನಗೆ, ಮುझे नहीं चाहिए ನನಗೆ ಬೇಡ ಅಂತ ಹೇಳ್ಬೇಕಾದ್ರೆ ಮುझे ಮೈ ನಹಿ ಚಾಹಿಯೆ ಅಂತ ಹೇಳಕ್ಕಾಗಲ್ವಲ್ಲ. ಅದಕ್ಕೆ ಈ ಕೋ ಸೇರಿದಾಗ ಯಾವ ತರ ಸರ್ವನಾಮ ಆಗುತ್ತೆ ಅನ್ನೋದು ನಾವು ತಿಳಿದಿರ್ಬೇಕು. ಮುझे ನನಗೆ, ಚಾಹಿಯೆ ಬೇಕು, ಮುझे ಚಾಹಿಯೆ ನನಗೆ ಬೇಕು. ಹಾಗೆ ಮುझको ಚಾಹಿಯೆ ಅಂತಾನು ಹೇಳ್ಬಹುದು. ನೆಕ್ಸ್ಟ್ ಹಾಗೆ ಹಮ್ ಅಂದ್ರೆ ನಾನು ಆಯ್ತು, ನಾವು ಬರ್ಬೇಕು. ನಾವು ಬಂದ್ರೆ ಹಮ್ ಮತ್ತೆ ಕೋ ಸೇರುತ್ತೆ. ಹಮ್ಕೋ ಅಂದ್ರೆ ನಮಗೆ, ನಮ್ಮನ್ನು ಎರಡು ಬರುತ್ತೆ. ಹಮೆ ಹಮ್ಕೋ ಯಾವ್ದನ್ ಬೇಕಾದ್ರೂ ಯೂಸ್ ಮಾಡಿ, ಅದರ ಮೀನಿಂಗ್ ಏನಾಗುತ್ತೆ? ನಮಗೆ ಅಥವಾ ನಮ್ಮನ್ನು ಅಂತ ಆಗುತ್ತೆ. ಹಮೆ ಚಾಹಿಯೆ ನಮಗೆ ಬೇಕು. ನೋಡಿ, ಹಮೆ ಬುಲಾಯಿಯೆ ನಮ್ಮನ್ನು ಕರೆಯಿರಿ. ನಮ್ಮನ್ನು ನಮಗೆ ಎರಡು ಬರುತ್ತೆ. ಕೋ ಸೇರಿದಾಗ ಎರಡು ರೀತಿಯ ಸೆಂಟೆನ್ಸ್ ನಾವು ಮಾಡ್ತೀವಿ. ಹಮ್ ಹಮೆ, ಮೈ ಮುझे. ಇದು ಕ್ಲಿಯರ್ ಆಗಿ ಗೊತ್ತಿದ್ರೆ ನನಗೆ ನಮಗೆ ನನ್ನನ್ನು ನಮ್ಮನ್ನು ಅದನ್ನ ವಾಕ್ಯದಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಅಲ್ಲಿ ಏನೇನ್ ಬರುತ್ತೆ? ತೂ ತುಮ್ ಆಪ್ ಅಂತ ಬರುತ್ತೆ. ತೂ ಅಂದ್ರೆ ನೀನು ಗೊತ್ತಾಗಿದೆ, ತುಮ್ ಅಂದ್ರು ನೀನು. ಅದು ಸಮಾಸ್ ಈಕ್ವಲ್ ಏಜ್ ಅವರಿಗೆ ನಾವು ಯೂಸ್ ಮಾಡ್ತೀವಿ. ತೂ ದ ಪ್ಲೂರಲ್ ಫಾರ್ಮ್ ತುಮ್. ಆದ್ರೂ ನಾವು ದೊಡ್ಡವರಿಗೆ ಅದನ್ನ ಯೂಸ್ ಮಾಡೋದಿಲ್ಲ. बड़ों के लिए हम तुम का प्रयोग नहीं करते, हम अपने दोस्तों के लिए तुम का प्रयोग कर सकते हैं. ಆಪ್ ಅನ್ನೋದು ನಮ್ಮಿಂದ ದೊಡ್ಡವರಿಗೆ ಇರಬಹುದು ಅಥವಾ ಪ್ಲೂರಲ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಆಪ್ ನೀವು. ಹಾಗಾದ್ರೆ ತೂ ನೀನು ಆದ್ಮೇಲೆ ನಿನ್ನ ಅಂತ ಹೇಳ್ಬೇಕು, ಅಥವಾ ನಿನಗೆ ನಿನ್ನನ್ನು ಅಂತ, ನಿನ್ನ ಅಲ್ಲ ನಿನಗೆ ಅಥವಾ ನಿನ್ನನ್ನು ಅಂತ ಹೇಳ್ಬೇಕು. ನಿನಗೆ ಅಥವಾ ನಿನ್ನನ್ನು. ಹಾಗೆ ತುಮ್ ಅಂದ್ರೂ ಅಷ್ಟೇ ಸೇಮ್, ನಿನಗೆ ನಿನ್ನನ್ನು ಅಂತ ಹೇಳ್ಬೇಕಾದ್ರೆ. ಆಪ್ ನಿಮಗೆ ಅಥವಾ ನಿಮ್ಮನ್ನು ಅಂತ ಹೇಳ್ಬೇಕಾದ್ರೆ ಕೋನ ಸೇರಿಸ್ಬೇಕು. ತೂ ಪ್ಲಸ್ ಕೋ ತುಜ್ಕೋ. ತುಜ್ಕೋ ಅಂದ್ರೆ ನಿನಗೆ. ತುಜ್ಕೋ ಕ್ಯಾ ಚಾಹಿಯೆ ಅದನ್ನ ನಾವು ತುझे ಕ್ಯಾ ಚಾಹಿಯೆ ಅಂತ ಕೇಳ್ತೀವಿ. ತುಜ್ಕೋ ಬುಲಾ ರಹೆ ಹೇ. ತುಜ್ಕೋ ಬುಲಾ ರಹೆ ಹೇ ಅಂದ್ರೆ ನಿನ್ನನ್ನು ಕರೆಯುತ್ತಿದ್ದಾರೆ. ತುझे ಬುಲಾ ರಹೆ ಅಂತಾನು ಹೇಳ್ಬಹುದು. ಜಾಸ್ತಿ ನೀವು ಯೂಸ್ ಮಾಡ್ಬೇಕಾದ್ರೆ ತುझे ಅನ್ನೋದನ್ನ ಯೂಸ್ ಮಾಡಿ. ಇದನ್ನ ಅಷ್ಟಾಗಿ ಬಳಕೆ ಮಾಡೋದು ಬೇಡ. ತುझे ಅನ್ನೋದು ಹೆಚ್ಚು ಪ್ರಾಕ್ಟೀಸ್ ಅಲ್ಲಿ ಇರೋದ್ರಿಂದ. ಸೊ ನೀನು ನಿನಗೆ ನಿನ್ನನ್ನು ಗೊತ್ತಾಗಿದೆ. ಹಾಗೆ ತುಮ್ ಬಂದ್ರು ಸೇಮ್. ತುಮ್ಹೆ ತುಮ್ಕೋ. कोई तुमको बुला रहा है. ಯಾರೋ ನಿನ್ನನ್ನು ಕರೀತಾ ಇದ್ದಾರೆ. कोई तुमको ಯಾರೋ तुमको बुला रहा है ಅದನ್ನ ನಾವು तुम्हें बुला रहा है. तुम्हें कौन बुला रहा है. ನಿನ್ನನ್ನು ಯಾರು ಕರೆಯುತ್ತಿದ್ದಾರೆ. तुम्हें कौन बुला रहा है. ಆ ತರ ಅಂದ್ರೆ ನೀನು ತುಮ್, ನಿನಗೆ ನಿನ್ನನ್ನು ಅಂತ ಮಾಡ್ಬೇಕಾದ್ರೆ ತುಮ್ಕೋ ಅಥವಾ तुम्हें ಯೂಸ್ ಮಾಡ್ತೀವಿ. ಆಪ್ ಅಂದ್ರೆ ನೀವು, ಆಪ್ಕೋ ಪತಾ ಹೇ. ನೋಡಿ, ನಿಮಗೆ ಗೊತ್ತಿದೆ. ಆಪ್ಕೋ ಪತಾ ಹೇ ಅಂದ್ರೆ ನಿಮಗೆ. ಆಪ್ಕೋ ಗೊತ್ತಾಗ್ತಿದ್ಯಲ್ವಾ? ಆಪ್ಕೋ ಚಾಹಿಯೆ ಕ್ಯಾ ನಿಮಗೆ ಬೇಕಾ. ಆಪ್ಕೋ ನಿಮಗೆ. ಆಪ್ಕೋ ಕೌನ್ ಬುಲಾತಾ ಹೇ ನಿಮ್ಮನ್ನು ಯಾರು ಕರೀತಾರೆ. ಕೌನ್ ಬುಲಾತಾ ಹೇ ನಿಮ್ಮನ್ನು. ಸೊ ಆಪ್ ಅಂದ್ರೆ ನಿಮಗೆ, ಆಪ್ ಅಂದ್ರೆ ನೀವು, ಆಪ್ಕೋ ಅಂದ್ರೆ ನಿಮಗೆ ನಿಮ್ಮನ್ನು ಅಂತ ಎರಡು ಬರುತ್ತೆ. ನೆಕ್ಸ್ಟ್ ಯಹ್ ಅಂದ್ರೆ ಈಗ ನಾವು ಥರ್ಡ್ ಪರ್ಸನ್ ಅಲ್ಲಿ ಯಹ್ ಯೇ ವಹ್ ವೇ. ಯಹ್ ಅಂದ್ರೆ ಇವನು ಇವಳು ಇದು. ವಹ್ ಯೇ ಅಂದ್ರೆ ಇವರು ಇವುಗಳು ಅಂತ ಬರುತ್ತೆ. ಯಹ್ ಅಲ್ಲಿ ಏನೇನ್ ಬರುತ್ತೆ? ಯಹ್ ಅಂದ್ರೆ ಗೊತ್ತಿದೆ, ಅದ್ರ ಜೊತೆ ನಾವು ಇಲ್ಲಿ ಕೋ ಆಡ್ ಮಾಡ್ಬಿಡೋಣ. ಕೋ ಸೇರಿದ್ರೆ ಏನಾಗುತ್ತೆ? ಯಹ್ ಮತ್ತೆ ಕೋ ಇಸ್ಕೋ ಅಂತ ಆಗುತ್ತೆ. ಇಸ್ಕೋ ಅಥವಾ ಅದನ್ನ ನಾವು ಇಸೆ ಅಂತ ಹೇಳ್ತೀವಿ. ಇಸೆ ಚಾಹಿಯೆ,
ಇವನಿಗೆ ಬೇಕು, ಇವಳಿಗೆ ಬೇಕು ಇಸೆ ಚಾಹಿಯೆ, ಇದಕ್ಕೆ ಬೇಕು ಇಸೆ ಚಾಹಿಯೆ. ಇಸೆ ಇಸ್ಕೋ ಎರಡನ್ನು ನೀವು ಯೂಸ್ ಮಾಡ್ಬೋದು. ಇಸ್ಕೋ ಚಾಹಿಯೆ ಅಂತ ಹೇಳಿದ್ರು ಇವನಿಗೆ ಬೇಕು, ಇವಳಿಗೆ ಬೇಕು, ಇದಕ್ಕೆ ಬೇಕು ಅಂತಾನೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಎ ಅನ್ನೋದು ಇದರ ಪ್ಲೂರಲ್ ಫಾರ್ಮ್ ಅಂದ್ರೆ ಬಹುವಚನ. ಸೊ ಇವರು ಅಥವಾ ರೆಸ್ಪೆಕ್ಟ್ ಇಂದ ಒಬ್ರಿದ್ರು ನಾವು ದೊಡ್ಡವರಿಗೆ ಯೂಸ್ ಮಾಡ್ತೀವಿ. ಇನ್ಹೇ ಬುಲಾವೋ, ಇನ್ಹೇ ಇವರನ್ನು, ಕರೆ ನೋಡಿ ಇವರಿಗೆ ಅಥವಾ ಇವರನ್ನು ಎರಡಕ್ಕೂ ಬರುತ್ತೆ. ಇನ್ಹೇ ಚಾಹಿಯೆ, ಇನ್ಹೇ ಪೈಸಾ ಚಾಹಿಯೆ, ಇವರಿಗೆ ಹಣ ಬೇಕು. ನೋಡಿ ಇವರಿಗೆ ಹಣ ಬೇಕು. ಇನ್ಹೇ ಆಪ್ಕಿ ಮದದ್ ಚಾಹಿಯೆ, ಇವರಿಗೆ ನಿಮ್ಮ ಸಹಾಯ ಬೇಕು. ಸೊ ಯ ಮತ್ತೆ ಎ ಅದ್ರ ಜೊತೆ ಕೋ ಸೇರಿದಾಗ ಏನಾಗ್ತಾ ಇದೆ, ಇಸ್ಕೋ ಅಥವಾ ಇಸೆ. ಎ ಜೊತೆ ಸೇರಿದ್ರಕೋ ಇನ್ಕೋ ಅಥವಾ ಇನ್ಹೇ ಅಂತ ಆಗುತ್ತೆ. ನೆಕ್ಸ್ಟ್ ಅದೇ ಥರ್ಡ್ ಪರ್ಸನ್ ಅಲ್ಲಿ ದೂರ ಇದ್ರೆ ವಹ್, ದಟ್ ಇರ್ಬಹುದು. ಹಾಗೆ ವೇ ಅಂದ್ರೆ ಅವರು, ವಹ್ ಅಂದ್ರೆ ಅವನು ಬರ್ಬೋದು, ಹಿ ಶಿ ಇಟ್. ಹಾಗೇನೆ ಇಲ್ಲಿ ವಹ್ ಅಂದ್ರೇನು, ಹಿ ಯಾರು ಅವನಿರ್ಬಹುದು, ಯಾರು ಅಂತ ಗೊತ್ತಿಲ್ಲ, ಅದು ಪುಲ್ಲಿಂಗ್ ಏಕವಚನ ಪುಲ್ಲಿಂಗ್ ಇರ್ಬೋದು ಅಥವಾ ಸ್ತ್ರೀಲಿಂಗ್ ಇರ್ಬೋದು ಅಥವಾ ಯಾವ್ದಾದ್ರು ಥಿಂಗ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ಅದಕ್ಕೆ ಅನ್ನೋದನ್ನು ಇಲ್ಲಿ ಹಾಕಿರ್ತೀನಿ. ಉಸೆ ಕೌನ್ ದೇಖ್ತಾ ಹೈ, ಅವನನ್ನು ಯಾರು ನೋಡುತ್ತಾರೆ, ಉಸೆ ಉಸ್ಕೋ ಅನ್ನು ಹೇಳ್ಬಹುದು, ಕರೆಕ್ಟ್ ಆಗುತ್ತೆ. ಹಾಗೆ ವೇ ಅಂದ್ರೆ ವೇ ಜೊತೆ ಕೋ ಸೇರಿದ್ರೆ ಏನಾಗುತ್ತೆ, ಉನ್ಕೋ ಅಥವಾ ಉನ್ಹೇ. ಉನ್ಹೇ ಆಪ್ ಕ್ಯಾ ಮಾನ್ತೆ ಹೇ, ಅವರನ್ನ ನೀವು ಏನಂತ ತಿಳಿದಿದ್ದೀರಾ, ಕ್ಯಾ ಮಾನ್ತೆ ಹೇ. ಉನ್ಹೇ ಆಪ್ ಕ್ಯೂ ಬುಲಾತೆ ಹೇ, ನೀವು ಅವರನ್ನ ಯಾಕೆ ಕರೀತೀರಾ. ಉನ್ಹೇ ಕೋಯಿ ನಹಿ ಬುಲಾತಾ, ಅವರನ್ನು ಯಾರೂ ಕರೆಯುವುದಿಲ್ಲ. ಉನ್ಹೇ ಅವರಿಗೆ ಅಥವಾ ಅವರನ್ನು ಎರಡಕ್ಕೂ ಬರುತ್ತೆ. ಸೊ ಈ ತರ ನಿಮಗೆ ಸರ್ವನಾಮಲ್ಲಿ ಗೊತ್ತಾಗಿದೆ. ಫಸ್ಟ್ ಪರ್ಸನ್ ಅಲ್ಲಿ ಮೈ ಹಮ್, ಸೆಕೆಂಡ್ ಪರ್ಸನ್ ಅಲ್ಲಿ ತೂ ತುಮ್ ಆಪ್, ಅದ್ರ ಜೊತೆ ಕೋ ಬಂದ್ರೆ ಏನೇನಾಗುತ್ತೆ ಗೊತ್ತಾಗಿದೆ. ಹಾಗೆ ಥರ್ಡ್ ಪರ್ಸನ್ ಅಲ್ಲಿ ಯಹ್ ಯೇ ಮತ್ತೆ ವಹ್ ವೇ ಜೊತೆ ಕೋ ಸೇರಿದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಈಗ ನಾವು ಇದನ್ನೆಲ್ಲ ಏನ್ ಮಾಡ್ಬೇಕು, ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಅವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಉಸ್ಕಾ ಪ್ರಯೋಗ್ ಕೈಸೆ ವಾಕ್ಯ ಮೇ ಕಿಯಾ ಜಾತಾ ಹೈ. ನೋಡಿ ಮುझे ನನಗೆ ಗೊತ್ತಾಗಿದೆಯಲ್ವಾ. ಈಗ ನನಗೆ ಒಂದು ಮನೆ ಬೇಕು ಹೇಳ್ಬೇಕು, ಹಿಂದಿ ಮೇ ಬೋಲ್ನಾ ಹೈ. ನನಗೆ ಒಂದು ಮನೆ ಬೇಕು, ನನಗೆ ಮೈ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಕೋ ಆಡ್ ಮಾಡ್ಲೇಬೇಕು. ಮುझे ಏಕ್ ಘರ್ ಚಾಹಿಯೆ, ಚಾಹಿಯೆ ಅಂದ್ರೆ ಬೇಕು ಅಂತ, ಮುझे ಏಕ್ ಘರ್ ಚಾಹಿಯೆ. ಈಗ ನೆಕ್ಸ್ಟ್ ನಮಗೆ ಅಂತ ಹೇಳ್ಬೇಕು. ಅವಾಗ ಏನು ಮಾಡ್ಬೇಕು ನೋಡಿ, ಇಲ್ಲಿ ನನಗೆ ನನ್ನನ್ನು ಎರಡು ಬರುತ್ತೆ. ಇಲ್ಲಿ ನಾನು ಮೈ ಜೊತೆ ನನಗೆ ಅನ್ನೋ ರೀತಿನಲ್ಲಿ ಯೂಸ್ ಮಾಡಿದ್ದೀನಿ. ಹಮ್ ಜೊತೆ ನಮಗೆ ಯೂಸ್ ಮಾಡಲ್ಲ, ನಮ್ಮನ್ನು ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡೂ ರೀತಿನಲ್ಲಿ ನಾವು ಯೂಸ್ ಮಾಡಬಹುದು. ನನಗೆ ನನ್ನನ್ನು, ನಮಗೆ ನಮ್ಮನ್ನು. ಆಪ್ ಹಮೇ ಬುಲಾಯೆ, ನೀವು ನಮ್ಮನ್ನು ಕರೆಯಿರಿ. ಆಪ್ ನೀವು, ಹಮೇ ನಮ್ಮನ್ನು ಕರೆಯಿರಿ. ಹಮ್ಕೋ ಬುಲಾಯಿ ಅಂತಾನು ಹೇಳ್ಬಹುದು, ಮುಜ್ಕೋ ಏಕ್ ಘರ್ ಚಾಹಿಯೆ ಅಂತಾನು ಹೇಳ್ಬಹುದು. ಅದು ಜಾಸ್ತಿ ಬಳಕೆಯಲ್ಲಿರೋದು ಮುझे ಹಮೇ ಅನ್ನೋದೇ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಅಲ್ಲಿ ತೂ ತುझे, ತುझे ಕ್ಯಾ ಚಾಹಿಯೆ, ನಿನಗೆ ಏನು ಬೇಕು. ತುझे ಕ್ಯಾ ಚಾಹಿಯೆ, ಇಲ್ಲಿ ರೆಸ್ಪೆಕ್ಟ್ ಇರಲ್ಲ ಅಥವಾ ತುಂಬಾ ಪ್ರೀತಿಯಿಂದಾನು ತುझे ಹೇಳ್ಬಹುದು. ತೂ ಪ್ಲಸ್ ಕೋ ತುझको, ಅದನ್ನ ತುझे ಅಂತ ನಾವು ಶಾರ್ಟ್ ಅಲ್ಲಿ ಹೇಳ್ಬಹುದು. ತುझे ಕ್ಯಾ ಚಾಹಿಯೆ. ಹಾಗೆ ತುಮ್ಹೆ ಕಹಾ ನೌಕರಿ ಮಿಲಿ ಹೈ, ಕ್ವೆಶ್ಚನ್. ತುಮ್ಹೆ ಕಹಾ ನೌಕರಿ ಮಿಲಿ ಹೈ, ನಿನಗೆ ಎಲ್ಲಿ ಕೆಲಸ ಸಿಕ್ಕಿದೆ. ನೋಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಸೆಂಟೆನ್ಸ್. ತುಮ್ಹೆ ಕಹಾ ನೌಕರಿ ಮಿಲಿ ಹೈ, ಕಹಾ ಅಂದ್ರೆ ಇಲ್ಲಿ ವೇರ್ ಅಂದ್ರೆ ಪ್ರಶ್ನೆ ಮಾಡ್ತಾ ಇರೋದು ಎಲ್ಲಿ ಅಂತ. ನೆಕ್ಸ್ಟ್ ಆಪ್ ಅನ್ನೋದ ನೀವು ಅಂತ ನಿಮಗೆ. ಈಗ ಆಪ್ ಅಂದ್ರೆ ನೀವು ಗೊತ್ತಿದೆ, ಆಪ್ ಪ್ಲಸ್ ಕೋ ಆಪ್ಕೋ ನಿಮಗೆ ಅಥವಾ ನಿಮ್ಮನ್ನು, ಎರಡು ಅರ್ಥ ಬರುತ್ತೆ. ಪ್ರತಿಯೊಂದಕ್ಕೂ ಹಾಗೆ ಇದೆ, ಅದನ್ನ ನೀವು ಗಮನಿಸ್ತಾ ಹೋಗಿ. ಆಪ್ಕೋ ಸಭಿ ಚಾಹತೆ ಹೇ, ಆಪ್ಕೋ ನಿಮ್ಮನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಆಪ್ಕೋ ಕ್ಯಾ ಚಾಹಿಯೆ, ನಿಮಗೆ ಏನು ಬೇಕು. ನೋಡಿ ಆಪ್ಕೋ ನಿಮ್ಮನ್ನು, ಆಪ್ಕೋ ಕ್ಯಾ ಚಾಹಿಯೆ ನಲ್ಲಿ ನಿಮಗೆ ಏನು ಬೇಕು, ನಿಮಗೆ ಬಂದ್ಬಿಡ್ತು. ಸೊ ಆ ತರ ಎರಡನ್ನೂ ಯೂಸ್ ಮಾಡ್ತೀವಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡರ ಬಳಕೆನ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಥರ್ಡ್ ಪರ್ಸನ್ ಅಲ್ಲಿ ಯ ಜೊತೆ ಕೋ ಸೇರಿದ್ರೆ ಇಸ್ಕೋ ಅಥವಾ ಇಸೆ ಬರುತ್ತೆ. ಇದಕ್ಕೆ ಅಥವಾ ಇವನಿಗೆ ಇವಳಿಗೆ. ಇಸೆ ಮೇರಿ ಮದದ್ ಕಿ ಜರೂರತ್ ಹೇ, ಇವನಿಗೆ ನನ್ನ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳ್ಬೇಕು. ಇವನಿಗೆ ಅಥವಾ ಇವಳಿಗೆ ಇಸೆ, ಇವನಿಗೆ. ನೋಡಿ ಇಸೆ ಅಂದ್ರೇನು, ಇಸ್ಕೋ ಇಸೆ ಎರಡು ಸೇಮ್.
मेरी मदद की जरूरत है, ನನ್ನ ಸಹಾಯದ अगत्य ಇದೆ। मदद की जरूरत स्त्रीलिंग शब्द है इसलिए की का प्रयोग यहाँ हुआ है। यस, ಅದೇ ತರ ये ಅಂದ್ರೇನು ಪ್ಲೂರಲ್ ಫಾರ್ಮ್, यह ये इनको ಅಥವಾ इन्हें, इनको कोई नहीं हरा सकता, ಇವರನ್ನು ನೋಡಿ, ಇವರಿಗೆ ಇವರನ್ನು ಎರಡು ಬರುತ್ತೆ, ಇವರನ್ನು ಯಾರು ಸೋಲಿಸಲಾರರು, ಇವರನ್ನು ಯಾರು ಸೋಲಿಸಲಾರರು ಅದರ ಅರ್ಥ ಬರುತ್ತೆ। ಇವರಿಗೆ ಅಂತ ಯೂಸ್ ಮಾಡ್ಬೇಕಾದ್ರೆ ಇವರಿಗೆ ಏನು ಬೇಕು, ಇನ್ಹೆ ಕ್ಯಾ ಚಾಹಿಯೇ, ಇನ್ಹೆ ಭಿ ಏಕ್ ಘರ್ ಚಾಹಿಯೇ, ಇವರಿಗೂ ಒಂದು ಮನೆ ಬೇಕು, ಆ ತರ ನಾವು ಹೇಳ್ಬೋದು। ನೆಕ್ಸ್ಟ್ ಥರ್ಡ್ ಪರ್ಸನ್ ಅಲ್ಲಿ ವಹ ಮತ್ತೆ ವೇ, ವಹ ಸಿಂಗ್ಯುಲರ್ ವೇ ಪ್ಲೂರಲ್ ತಿಳ್ಕೊಂಡಿರಿ। ವಹ ಪ್ಲಸ್ ಕೋ ಉಸ್ಕೋ ಅಥವಾ ಉಸೆ, ಮೈನೆ ಉಸೆ ದೇಖಾ ಹೇ, ನಾನು ಅವನನ್ನು ನೋಡಿದ್ದೇನೆ, ಉಸೆ ಅವನನ್ನು, ಅವನಿಗೆ ಬರಲ್ಲ ಈ ಇದ್ರಲ್ಲಿ ನೋಡಿ, ಅವನಿಗೆ ಬರ್ಬೇಕಾದ್ರೆ ಬೇರೆ ತರ ಸೆಂಟೆನ್ಸ್, ನಾನು ಅವನಿಗೆ ಸಹಾಯ ಮಾಡಿದೆ, ಮೈನೆ ಉಸ್ಕೋ ಪೈಸೆ ದೇಕರ್, ಉಸ್ಕೋ ಪೈಸೆ ದೇಕರ್, ಅವನಿಗೆ ಹಣ ಕೊಟ್ಟು, ಮದದ್ ಕಿ, ಆ ತರ ಹೇಳ್ಬಹುದು। ಮೈನೆ ಉಸೆ ದೇಖಾ ಹೇ, ನಾನು ಅವನನ್ನು ನೋಡಿದ್ದೇನೆ, ಉಸೆ ಅಥವಾ ಉಸ್ಕೋ ಅವನನ್ನು ಅನ್ನೋ ಬರುತ್ತೆ। ನೆಕ್ಸ್ಟ್ ಪ್ಲೂರಲ್ ಅಲ್ಲಿ ವೇ, ಉನ್ಕೋ ಅಥವಾ ಉನ್ಹೆ, वे प्लस को उनको उन्हें, उनको यहाँ जगह नहीं है, ಅವರಿಗೆ ಇಲ್ಲಿ ಜಾಗ ಇಲ್ಲ, ಉನ್ಕೋ ಅವರಿಗೆ ನೋಡಿ, ಅದನ್ನ ಉನ್ಹೆ ಅಂತಾನು ನೀವು ಹೇಳ್ಬಹುದು, ಉನ್ಹೆ यहाँ जगह नहीं है। ಈ ತರ ಹೇಳಿ ನಾವು ಸರ್ವನಾಮಗಳ ಜೊತೆನಲ್ಲಿ ಮೈ, ಹಮ್, ತು, ತುಮ್, ಆಪ್, ಯಹ, ಯೇ, ವಹ, ವೇ ಈ ಸರ್ವನಾಮಗಳ ಜೊತೆನಲ್ಲಿ ಕೋನ ಆಡ್ ಮಾಡಿದ್ರೆ ಯಾವ ತರ ಬರುತ್ತೆ, सेंटेंस फॉर्मेशन ಹೇಗಿರಬೇಕು ಅದ್ರ ಬಗ್ಗೆ ಹೇಳಿದ್ದೀನಿ। तो इसी तरह के और भी वाक्यों का प्रयोग आप कीजिए और हिंदी सीखते रहिए। सुनने के लिए आप सबको धन्यवाद। अगर आपको यह वीडियो पसंद आया है तो लाइक कीजिए, शेयर कीजिए और सब्सक्राइब करना ना भूलें। धन्यवाद।